ಹಲೋ ಹಾಯ್ ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಸಂಡೇ ಕೂಡ ನಾನು ಬರ್ತಾ ಇರ್ತೇನೆ ಕಿರಿಕಿರಿ ಮಾಡಲಿಕ್ಕೆ. ಸೊ ಹಾಗಾಗಿ ಈ ಒಂದು ಎಪಿಸೋಡ್ನ ಕೆಲವರಿಗೆ ಕಿರಿಕಿರಿ ಮಾಡೋದೇ ಒಂದು ಮೇನ್ ಪಾಯಿಂಟ್ ಆಗಿರುತ್ತೆ. ಬಟ್ ನಂಬರನ್ನು ಕಳಿಸ್ತಿದ್ದಾರೆ, ತುಂಬ ಖುಷಿ ಆಗ್ತದೆ. ಆ್ಯಂಡ್ ವಾಟ್ಸಪ್ ನಂಬರ್ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಇದೆ. ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ಕೆಲವರು ಏನು ಮಾಡ್ತಾರೆ ಅಂದರೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಕಾಲ್ ಬೇಡ, ಓನ್ಲಿ ಮೆಸೇಜ್ ಮಾಡಿ. ಸೊ ಮೆಸೇಜನ್ನು ವಿತ್ ಡೀಟೇಲ್ಸನ್ನು ಕಳಿಸಿ ವಾಟ್ಸಪ್ಗೆ. ಯಾರಿಗೆ ಪ್ರ್ಯಾಂಕ್ ಮಾಡಬೇಕು, ನೀವು ಏನಾಗಬೇಕು ಅವರಿಗೆ, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಮೆಸೇಜ್ ಮೂಲಕವೇ ನೀವು ತಿಳಿಸಿ. ಆ್ಯಂಡ್ ಸೊ ವಾಟ್ಸಪ್ ನಂಬರ್ ನಿಮಗೆ ಆ ಟಿ ವಿ ಸ್ಕ್ರೀನ್ ಮೇಲೆ ಇದೆ. ಸೊ ವಾಟ್ಸಪ್ ನಂಬರ್ಗೆ ಆ ಮೆಸೇಜನ್ನು ಕಳಿಸ್ತಾ ಇರಿ. ಆ್ಯಂಡ್ ತುಂಬ ಜನಕ್ಕೆ ಆಲ್ರೆಡಿ ಕಳಿಸಿ ಆಗಿದೆ. ಆ್ಯಂಡ್ ವಿತ್ ಕಾನ್ಸೆಪ್ಟ್ ಕೂಡ ಕಳಿಸಿದೆ. ತುಂಬ ಅದರಲ್ಲಿ ಕೆಲವೊಂದು ಸತಿ ಆ ಕಾನ್ಸೆಪ್ಟನ್ನು ನಾವು ಮತ್ತಷ್ಟು ಡೆವಲಪ್ ಮಾಡಿಕೊಂಡು ಅವರನ್ನು ಪ್ರ್ಯಾಂಕ್ ಮಾಡ್ತೇವೆ. ಯಾರಿಗೆ ನೀವು ಪ್ರ್ಯಾಂಕ್ ಮಾಡಲಿಕ್ಕೆ ಹೇಳ್ತೀರಾ, ಸೊ ಅವರಿಗೆ ಜಾಸ್ತಿಯಾಗಿ ಪ್ರ್ಯಾಂಕ್ ಮಾಡ್ತೇವೆ. ಆ್ಯಂಡ್ ಲಾಸ್ಟಿಗೆ ನಿಮ್ಮ ಹೆಸರನ್ನು ಕೂಡ ಹೇಳ್ತೇವೆ. ಸೊ ನೋಡೋಣ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆಲ್ಲ ಪ್ರ್ಯಾಂಕ್ ಮಾಡಬೇಕು ಅಂತ. ಬನ್ನಿ. ಹಲೋ ಹಲೋ ಅನಂತ್ ಕಿನಿಯತೆ. ನಮಸ್ತೆ ನಮಸ್ತೆ. ಯಾನ್ ಶ್ರೀನಿವಾಸ್ ಪಾತೇರ್ನು ಕಟ್ ಮಾಡಿ ಹಿಡ್ದೆ. ಬಿಸಿ ಇಲ್ಲರೇ ಐಜತೆ ಫ್ರೀ ಇಲ್ಲರತೆ ಅಂಚ ಅಂಚ ಅವೇ ಏನೇ ಇರ್ನ ಜಾತಕ ಬರತ್ತೀಯ ಇರ್ನ ಒಂಜಿ ಡೇಟ್ ಆಫ್ ಬರ್ತ್ ಎಂಕಲೆ ಎತ್ತಿಕಂಡೆ ಜಾತಕ ಲತ್ತಿಕಣೆ ಅಂಕಲೆಗೆ ಮೊನ್ನೆ ಇರ್ನ ಈ ಜಾತಕದ ಬಗ್ಗೆ ತೂದು ಇರ್ನ ಪೊದುತ ಬಗ್ಗೆ ಒಂಚೂರು ಪಾತ್ರ ಬೈದಿತ್ತೇರೆ ಇರ್ನ ಫ್ಯಾಮಿಲಿಗಳು ಅಂಚ. ಸೊ ಇತ್ತು ಒಂಜಿ ಪ್ರಪೋಸಲ್ ಉಂಡು ಅನಂತರ. ಸೊ ಏಪ ಬರ್ಪರ ಏಪ ಫ್ರೀ ಉಲ್ಲರಂದು ಅತ್ತ ಯಾನು ಶ್ರೀನಿವಾಸ್ ಕಟ್ಪಾಡಿ ಹಿಡ್ದು ಗೊತ್ತಾಂಡೆ. ಸೊ ಇರ್ನ ಈ ಜಾತಕಲ್ಲ ಪೊಣ್ಣನ ಜಾತಕಲ್ಲ ಸೂಟ್ ಮಲ್ತನ ಬಾರಿ ಶೋಕಾಪು ನಿರ್ನಿಕನ ಲೈಫು. ಸೊ ಇದು ಯಾಪ ಫ್ರೀ ಉಲ್ಲರ್ ಪನ್ಲೆ ಸಂಡೇ ಉಲ್ಲರಾ ಅಂಚಂಡ ಇರುತ್ತೆ ರೆಡಿ ಆಯ್ತೆ ಪಂಡ. ಕೆಲವು ಸಲ ಕೆಲವು ಜನಕ್ಕೆ ಇಷ್ಟ ಒಪ್ಪು ಅಂಚವನ್ಯಾನು ಲವ್ ಮಿನಿ ಉಂಡೆ ಇತ್ತೇನೆ ಪನ್ಲೆ ಎಂದು ಇಜ್ಜತೆ ಏಜ್ ಏಜ್ ಇದು ವಾಟ್ಆಪ್ ದ ಪೊಂಡು ಬೋಡು ಪಂಡೆ ಯಾನ್ ಪಂಡ ಆಯ್ತು ಎಲ್ಲ ಸಂಡೆ ಬರ್ಪಿನ ಇರಗೆ ಇಷ್ಟ ಎತ್ತಿನಾಗೆಲ್ಲ ಮಾತ್ರ ತೊಂಬರ್ಪಿನ ಗೊತ್ತಂಡೆ ಪಂಡ ಇರಗೆ ದಾದ ಡಿಮಾಂಡ್ಸ್ ಉಂಟು ಪನ್ಲೆ ಅಮ್ಮ ಐಶ್ವರ್ಯ ಲೈ ಒಪ್ಪಿಡತ್ತೆ. ಐಶ್ವರ್ಯ ಲೈ ಅದೇ ಐಶ್ವರ್ಯ ರೈ ಅಂಚ ಬಂದದ್ದು ಅಂಚ ಪಂಡ ಒಂಜಿ ತೂವರೆ ಎಡ್ಡೆ ಪುಡತ್ತೆ ಬಕ್ಕ ಬೇತೆ ಬೇತೆ ಅಂಚಿನ ಬಂದಲೆ ಒಂದು ದಲ ಡಿಮಾಂಡ್ ಇಲ್ಲ ಡಬಲ್ ಫ್ಲೋರ್ ಉಪ್ಪುಡು ಅಂಚಪುರದಾಲ ಉಂಡೆ ಅವು ಪುರದಾಲೆ ಕಾರ್ ಕೊರುಡು ಅವು ಪುರ ಊಲ ಅವು ದಾಲ್ ಡಿಮಾಂಡ್ ದಾಲೆ ಮದ್ಮೆ ಅನಾಗ ಡೆಪಾಸಿಟ್ ದಿವುಡು ಅಪುರದಾಲ ಉಂಡೆ ಅವು ಪುರ ಓಕೆ ಇತ್ತೆ ಬಕ್ಕ ಬೇತದಲ್ಲ ಡಿಮಾಂಡ್ಸ್ ಉಂಡೆ ಬೇತೆ ಸುನಿಲ್ ರೇ. ಹಲೋ ಅನಂತರ ಇರ್ನ ಫೋಟೋ ತುಯ್ಯ ಪೊರ್ಲು ತೋಜುವಾರೆ ಚೂರು ಕುಜಾಲ್ ಪರಂದನ ಅದೇ ಆ ಪಂಡ ಹೆರಿಡಿಟ್ರಿ ಅಂದೆ ಐಕದಲ್ಲ ಅವದಲ್ಲ ಮಂಡೆ ಎಲಂಜಿ ಐತರ ಬನ್ನವಂತ ಪೇಂಟ್ ಕೊಡ್ದು ಬತ್ತಾರಡಾಂಡೆ ಅಂದೆ ದಯಪಂಡ ಎಲಂಜಿ ಪೊಣ್ಣುಲು ಬತ್ತು ತುಯ್ಬೇಕ ಯಾರು ಇನ್ನು ಕುಜಲ್ದ ಬಗ್ಗೆ ಬಂತಿಜಿ ಅಂಚ ಫೋಟೋ ಎಡ್ಡೆ ಸೆಲೆಕ್ಷನ್ ಆತು ನಾರೆಲ್ಲ ಖುಷಿ ಆತು ನೀರೆಲ್ಲ ಖುಷಿ ಆವು ಜಾನಿರಿಗೆ ಏನು ವಾಟ್ಸಪ್ ಮಲ್ಪುಡಿ ಇಮೇಲ್ ಮಲ್ಪುಡಿ ಆತ ಒಂದೆಟ್ಟು ಕಡಪುಡಿ ಫೋಟೋನು ಈಜಿನ ಬಸ್ಟ್ ಕಡಪುಡ್ನೆ ಅತ್ತ ಬಸ್ಟ್ ಕಡಪುಡ್ವಾನೆ ಅತ್ತ ಬಸ್ಟ್ ಕೊಡ್ಚಾ ವಾಟ್ಸಪ್ ಅವೇ ಓಕೆ ಓಕೆ ಇರಗೊಂತೆ ಕೋಪ ಜಾಸ್ತಿ ಜಾತಕ ತೋಜಿ ಬತ್ತನಪ್ಪ ಅವೇ ಕೋಪ ಜಾಸ್ತಿ ಉಂಡು ಮುಂಕುದ ಕೊಡಿಟ್ಟುಂಡು ಅವೇ ಅಂಚಾಪುಜಿ ಮೇರ ಐತೆ ಯಾನ್ ಎಲ್ಲ ಪೊದು ಮಲ್ತ ಬೇಕ ಈರ್ ಮೂಜಿಲ ಬುಡುಡಾಪುಡು ಗರ್ವ ಕೋಪ ಬಕ್ಕ ಅವೇ ಲಾಸ್ಟ್ ದ ಅವೇ ಲಾಸ್ಟ್ ದ ಕೋಪ ಗರ್ವ ಬಕ್ಕ ಸಿಟ್ಟು ಅಂಚ ಅವೇ ಓಕೆ ಇದೆಲ್ಲ ಒಡೆ ಬರ್ಪಾರ ಸ್ವಲ್ಪ ಓ ಜಂಕ್ಷನ್ ಮೀಟ್ ಆಪಾರ ಕಲ್ಸಂಕ ಜಂಕ್ಷನ್ ಮೀಟ್ ಆಪಾರ ಪಾರ್ಟಿ ಮುಲ್ತಾನೆ ನಮ್ಮ ಮಂಚಗಲ್ದ
ಮಂಚಕಲ್ದ ಪಾರ್ಟಿ ಇತ್ತೆ ನಮ್ಮ ಕಟ್ಪಾಡಿ ಬತ್ತು ಮೀಟ ಪರೆಂಚ ಮಂಚಕಲ್ದ ಏರಿ ನಾನು ಆಕ್ಚುಲಿ ಕುತ್ತೇರಡು ಅದು ಪ್ರಾಪರ್ ಬನ್ಯಾನೆ ಆಕಲು ಉಪ್ಪು ಇತ್ತು ಉಪ್ಪನ್ ಬಾಂಬೆ ಆಕಲು ಊರಿಗೆ ಬೈದಿರುತ್ತೆ ಊರಿಗೆ ಬರ್ತಿರುತ್ತೆ ನೀವೇರಾಗಿತ್ತು ಮನೆ ಬೈದಿರಿ ಅಂಚ ನಿಕಲ್ ಸೆಟ್ ಮಾಲ್ತು ಬಿಡ್ಡ ಆಯ್ತು ನೆಕ್ಸ್ಟ್ ನ್ಯೂ ಇಯರ್ ತೊಲೆ ಒಂಜಿ ಎಡ್ಡೆ ಉಂದಾಪಡತ್ತೆ ಏಕ್ ಬನ್ಯಾನೆ ರೆಡಿ ಇಲ್ಲರಪ್ಪ ಈರೋ ದಾದ ಊರ್ ತಕಲೆ ಗಾತ್ಲ ಒಂಜಿ ಉಂದಿಜ್ಜಿ ಯಾನುಲ್ಲತೆ ಇರೆಗ ಆಯ್ಜ್ರಿ ಎಂಗ್ಲುಲ್ಲ ಆ ಓಕೆ ಓಕೆ ಬಕ ಮೇರೆ ಅನಂತ್ರೆ ಎಂಕೊಂತೆ ಕಮಿಷನ್ ಬೋಡು ಸರಿ ಏತು ಎನ್ನ ಇಂಜಿ ಪಂಡ ಒಂಜಿ ಪೊದುಕೆ ಆನಂಜಿ ಜಾಸ್ತಿ ಪಂಡ 15,000 ಮಲ್ಪುನು ಪೂರಕ್ಲೆಗ್ ಬಕ ಇರ್ನ ಫ್ರೆಂಡ್ ತೂಟು 5,000 ರೂಪಾಯಿ ಕೊರ್ನಾಂಡಿ ಯಾವ ಫ್ರೆಂಡ್ ಶ್ರೀಧರೆ ಕುತ್ತೇರ್ದ ಶ್ರೀಧರ್ ಹಲೋ ಕುತ್ತೇರ್ದ ಶ್ರೀಧರ್ ಒಂಚೂರು ಉದ್ದೊಲ್ಲರ್ದೆ ಅರೆ ಆತ ಇನ್ಫಾರ್ಮೇಶನ್ ಆತ ಗೊತ್ತುಪ್ಪನು ಅನಂತರ ಇತ್ತೆ ಎಲ್ಲೆಂಜಿ ಬಲ್ಲೆ ಐತೆ ಎಡ್ಮ ಗಂಟೆಗೆ ಬರ್ತದೆ ಕಟ್ಪಾಡ್ದಲ್ ಬಂದ್ಲೆ ಬೊಕ ಪೊರ್ಲಾದ ಬಾರಿ ಶೋಕ್ದ ಡ್ರೆಸ್ಸಿನ ಪೂರ ಪಾಡೋದ್ ಬಲ್ಲೆ ಶೋಕ್ ತೋಜುಡಿರು ಗೊತ್ತಾಣತೆ ಓಕೆ ಓಕೆ ಎಲ್ಲೆ ಬಲ್ಲೆ ಒಂಜಿ ಎಡ್ಮ ಗಂಟೆಗೆ ಇರ್ ಕಟ್ಪಾಡಿ ಬಸ್ ಸ್ಟ್ಯಾಂಡ್ ದಲ್ ಬಂದ್ಲೆ ಇರ್ ಒರೇ ಬರ್ಪಾರ ಇರ್ನ ಫ್ಯಾಮ್ ತಗೊಳ್ ಬರ್ಪೀರಾ ಲಾಕೆಟ್ ಬಲ್ಲೆ ನಿಕಲ್ ಕಾರ್ ಉಂಡತೆ ಅದೇ ಅಂಟೆ ಕಾರ್ ಕಡ್ಬಿಡುಡೆ ನಿಕಲ್ ಇಲ್ಲ ಕಾರ್ ಕಡ್ಬಿಡುಡ ಕಾರ್ ಕಡಪುನ್ನು ಬಚ್ಚಿ ಅದೇ ಎಂಕ್ ಇದನ್ನ ಇನ್ಫಾರ್ಮೇಶನ್ ಎಂಕ್ ಬೋಡ ತೇರೆ ಏನಂದ ಎಂಕ್ ಬಣ ಒಂದು ಪೊಣ್ಣು ಪೊಣ್ಣು ಗಾತೆ ಓಕೆ ಅರ್ಧ ಗಂಟೆ ಬೇಗ ಬರ್ತದೆ ಜಸ್ಟ್ ಪಾತೆರ್ಗ ಅವೇ ಅನಂತ್ ಸರ್ ನಮಸ್ತೆ ಯಾನ್ ಕಾರ್ತಿಕ್ ಪಾತೆರ್ನು ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹೊಡ್ದಾವೆ ಯಾನ್ ಕಾರ್ತಿಕ್ ಪಾತೆರ್ನುಲ್ಲ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹೊಡ್ದು ಓಕೆ ಸೊ ಇನ್ನ ನಂಬರ್ ಕೊಡ್ತೀನಿ ಸುದರ್ಶನ್ ಅವೇ ಓಕೆ ಡೌಟ್ ಸೊ ಇತ್ತೆ ಅನಂತ್ ಸರ್ ಇರುತ್ತೆ ಪ್ರಾಂಕ್ ಆಯರ ಅಂದತೆ ಒಂತೆ ಪ್ರಾಂಕ್ ಆಯರ ಅಂದ್ ಅದು ಫ್ರಾಂಕ್ ಬಂಡ ಆತ ಫ್ರಾಂಕ್ ಆಪಿನ ಸಹಜ ಆನ ಮಸ್ತ್ ಆತದೆ ಇದೇ ಪಂಡ ಏರಿಯನ ಇಂಟ್ರೊಡ್ಯೂಸ್ ಬಂದಿರ ಶ್ರೀಧರ್ ಬಂಡಾರು ಕೂಡ ಕರೆಕ್ಟ್ ಕನ್ಫರ್ಮ್ ಇತ್ತು ಕೂಡ ಮಂಚಗಲ್ಲ ಬಂಡಾರು ಬಾಂಬೆ ಎಂಕ ಒಂತೆ ಕನ್ಫ್ಯೂಸ್ ಅತೆ ಬರ್ಪಿನ ಬೊಡ್ಚ ಅತ ಎಲ್ಲ ಮೀಟ್ ಆಪಿ ಬೊಡ್ಚ ಅಂಚ ಪುರಾಡದೆ ಆತ ಎಂಕ ಬಂಡ ಅವು ಕಲ್ಪಂಡ ಏನ ಐಕ ಅದಕ್ಕೆ ಏರು ಏನ ಕರ್ಪಟಿ ಹೋದ ಏನ ನವೀಕರಣಲ್ಲ ಐಕ ಬಂಡ ಏರು ಕೆಲವು ಜನ ಮಸ್ತ್ ಎಂಚಿನ ವಿಷಯ ಮಂಗೆ ಮಲ್ಪನ ಉಳ್ಳೇರಿ ಅನ್ನ ಮಂಗೆ ಅವರ ಬಲ್ಲಿ ಬಂದು ಅತೆ ಅನ್ನದ ಬೊಕೆಗೆ ಕೂಡ ಬಂಡಾರೆ 15,000 ಕೂಡ 5,000 ಬಂಡಾರೆ ಕೂಡ ಏಕೋ ಕೂಡ ಡೌಟ್ ಆದ್ರೆ ಓಕೆ ಸೊ ಅತ್ತೆ ರಪ್ಪ ಮಾಡಿ ಏನಂತಾರೆ ಓಲ ರಪ್ಪ ಡಿಸಿಷನ್ ಗೆ ತುಂಬಿ ಓಲ ಆಲೋಚನೆ ಮಾಡ್ತದೆ ಕರೆಕ್ಟ್ ಅಂದ್ರೆ ಏನ ಬರ್ಕೊಂಡು ತೋಕಂಡ ರಾತ್ರಿ ಎಲ್ಲ ಡಿಲೇ ಮಾಡ್ತೀನಿ ಅಗೂರ ಆವಡ್ ಸರ್ ಇರೆ ಆಯ್ನಾತ ಒಂಜಿ ಎಡ್ಡೆ ಡಿಸಿಷನ್ ಗೆತೊನ್ಲೆ ಆಯ್ನಾತ ಬೇಗ ಮದ್ಮೇಲೆ ಓಕೆ ಆಲ್ ದಿ ಬೆಸ್ಟ್ ಆನಂದ್ ಸರ್ ಓಕೆ ಮಲ್ತಿನ ಮಾತ ಒಂಜಿ ತಮಾಷೆಗೆ ಅವೇ ಓಕೆ ಆನಂದ್ ಸರ್ ಬಾಯ್ ಸರ್ ಬಾಯ್ ಓಕೆ ಸೊ ಅನಂತ್ ಸರ್ ಅವರು ಹೇಳಿದ್ದಾರೆ ಏನಪ್ಪ ಅಂದರೆ ಈ ನಮ್ಮ ಈ ಬ್ರೋಕರ್ ಟೈಪ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಅನಂತ್ ಸರ್ ಅವ್ರ ಜೊತೆ ಮಾತಾಡಿದ್ವಿ ಇವ್ರು ನಂಬರ್ ಕೊಟ್ಟಿರೋದು ಸುದರ್ಶನ್ ಆ್ಯಂಡ್ ಅನಂತ್ ಅವ್ರು ಹೇಳಿದರು ಸ್ವಲ್ಪ ಯಾವುದೇ ಡಿಸಿಷನ್ ತೊಗೊಳ್ಳಿಕ್ಕೆ ಆಗಲ್ಲ ಕೆಲವೊಂದು ಸತಿ ಈ ಥರ ಎಲ್ಲ ಕಾಲ್ ಮಾಡ್ತಾರೆ ಬಟ್ ಅದನ್ನು ಮೋಸ ಮಾಡ್ತಾರೆ ಕೆಲವರು ಆಧಾರ ಕೆಲವೊಂದು ಸತಿ ಆಗುತ್ತೆ ಸೊ ಹಾಗಾಗಿ ಲೈಫಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಅಂತ ನಮ್ಮ ಅನಂತ್ ಅವರು ಕೂಡ ಹೇಳಿದರು ಸೊ ಇದೇ ರೀತಿಯಾಗಿ ಕಾಲ್ ಮಾಡ್ತಾ ಇರುವ ಆ್ಯಂಡ್ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ ಕಿರಿಕಿರಿ ಮಸ್ಕಿರಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಈಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ.
ಹಲೋ ಹಲೋ ಯಾರು? ಹಲೋ ನಮಸ್ತೆ, ಚೈತ್ರ ಅಲ್ವಾ? ಹಾ ಹೇಳೋ. ಹಲೋ ನಮಸ್ತೆ, ಹಾ ಚೈತ್ರ ಅಲ್ವಾ? ಹಾ ಹೌದು. ಹಾಂ ಓಕೆ. ನಾನು ನಿಮ್ಮ ಫೇಸ್ಬುಕ್ ಫಾಲೋವರ್ ಫ್ರೆಂಡ್. ಹಾ ಹಲೋ ಹಲೋ. ನಿಮ್ಮ ಫೇಸ್ಬುಕ್ ಫ್ರೆಂಡ್ ನಾನು. ಹಾ ಹೇಳಿ. ಅದೇ ನಿಮ್ಮದು ಈ ಆರ್ಟಿಕಲ್ ಎಲ್ಲ ನೋಡ್ತಾ ಇರ್ತೇನೆ. ಹಾ ಸೂಪರ್ ಆಗಿ ಬರೀತೀರಾ ಮೇಡಮ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸದಾನಂದ್ ಅಂತ. ಸದಾನಂದ? ಹೌದೌದೌದು, ಸದಾನಂದ್ ಅಂತ. ನೀವು ಜರ್ನಲಿಸಮ್ ಮಾಡ್ತಿದ್ದೀರಾ? ಹಾ ಹೌದು. ಓಕೆ ಓಕೆ. ಅಲ್ಲ, ನಿಮಗೆ ಈ ಹುಚ್ಚು ಉಂಟಲ್ಲ, ಹುಚ್ಚು ಬರೆಯುವುದು, ಹಾ ಅದು ಯಾವಾಗದಿಂದ ಶುರು ಆಗಿದ್ದು? ಸಣ್ಣದಿಂದ. ಯಾವ್ದಾ? ಚೈಲ್ಡ್ಹುಡ್ ಓ, ಚೈಲ್ಡ್ಹುಡ್ ಅಲ್ವಾ? ಓಕೆ ಓಕೆ. ಸೊ ನನ್ನ ವಿಷಯ ಅಂತಂದ್ರೆ, ಈಗ ನಮ್ದೊಂದು ಪೇಪರ್ ಶುರು ಮಾಡ್ಲಿಕ್ಕಿದೆ ಮೇಡಮ್. ಅದ್ರಲ್ಲಿ ನಿಮ್ದು ಆರ್ಟಿಕಲ್ಸ್ ಎಲ್ಲ ಬಂದ್ರೆ ಒಳ್ಳೇದಾಗ್ತದ ಅಂತ. ಸರಿ ಆಯ್ತಾ? ಮತ್ತೆ ಪೇಪರ್ ಹೆಸರು ಏನ್ ಗೊತ್ತಾ? ಪರಿಮಳ. ಆಯ್ತಾ? ಸೊ ಅದ್ರಲ್ಲಿ ನಿಮ್ದು ದಿನ ಒಂದೊಂದು ಆರ್ಟಿಕಲ್ ಬಂದ್ರೆ ಒಳ್ಳೇದಿತ್ತು ಅಂತ. ದಿನ ಬರೆಯೋಕ್ಕಾಗಲ್ಲ, ಅಂದ್ರೆ ನಾನು ಕಾಲೇಜಿಗೆ ಹೋಗ್ತಿದ್ದೀನಲ್ಲ. ಆದ್ರೂ ಟ್ರೈ ಮಾಡಿ ಅಲ್ವಾ, ನಿಮ್ಗೆ ಒಂದು ಹೆಸರು ಬರುತ್ತೆ. ಹಲೋ ಹಲೋ. ಫ್ರೀಲ್ಯಾನ್ಸ್ ಆಗಿ ವರ್ಕ್ ಮಾಡಿ ಅಲ್ವಾ? ನಿಮ್ಗೆ ನಂಬರ್ ಯಾರು ಕೊಟ್ರು? ನಂಬರ್ ಇವ್ರು ಕೊಟ್ರು, ನಮ್ಮ ಸದಾಶಿವ ಕೊಟ್ರು. ಎಷ್ಟು ಟೈಮ್ ಇದು? ಸದಾಶಿವ ಅಂತ. ಸದಾಶಿವ ಸರ್ ಇವರು. ಚೈತ್ರ ಅವ್ರೆ, ಕೇಳ್ತದ ನಾನು ಮಾತಾಡೋದು? ನಿಮ್ದು ಆರ್ಟಿಕಲ್ ಅಂತೂ ಭಾರಿ ಸೂಪರ್ ಆಗಿ ಬರೀತೀರಪ್ಪ. ನೀವು ಫೇಸ್ಬುಕ್ ಅಲ್ಲೆಲ್ಲ ಬರ್ದೆಲ್ಲ ಹಾಕ್ತೀರಲ್ವಾ? ಅದರಲ್ಲಿ ಯಾವುದೋ ಒಂದು ಆರ್ಟಿಕಲ್ ಇತ್ತು, ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ, ಅದೇನೋ ಒಂದು ಬರ್ದಿದ್ರಲ್ವಾ? ಅಲ್ಲ, ಅದು ಸೂಪರ್ ಆಗಿ ಬರ್ದಿದ್ರಲ್ವಾ? ನೀನು ನನ್ನ ಗಂಡ, ನಾನು ನಿನ್ನ ಹೆಂಡತಿ. ಅಯ್ಯೋ ಸೂಪರ್ ಆಗಿ, ಅದು ಲಾಸ್ಟ್ ಲೈನ್ ಅಂತೂ ಸೂಪರ್ ಆಗಿದೆ ನಿಮ್ದು. ಅದು ಒಳ್ಳೆ ಫೀಲ್ ಬಂತು ನಂಗೆ. ನಾನು ನಿನ್ನ ಹೆಂಡತಿ ನಾನು ಅಂತ ಹೇಳುವಾಗ ಭಾರಿ ಶೋಕ ಆಯ್ತು ನಂಗೆ. ಆಯ್ತಾಯ್ತಾಯ್ತು. ಅದು ನಾನು ಒಂದು ಕವನ ಬರ್ತಿದ್ದೇನೆ ಮೇಡಮ್. ನಾನೊಂದು ಹೇಳ್ತೇನೆ, ನೀವೊಂದು ಹೇಗೆ ಆಯ್ತು ಅಂತ ಹೇಳಿ, ಆಯ್ತಾ? ಆಯ್ತಾ? ನಾನು ಕೂಡ ಕವನ ಬರಿತಾ ಇರ್ತೇನೆ ಇವ್ರೆ, ಚೈತ್ರ ಅವ್ರೆ. ಆಯ್ತಾ? ನೀವು ನನ್ನ ರೋಲ್ ಮಾಡಲ್. ಹಾಗೆ ಸೂಪರ್. ನೀವು ಉಂಟಲ್ಲ, ನಂಗೆ ರೋಲ್ ಮಾಡಲ್ ಅಂತ ಹೇಳಿಕ್ಕೆ ನಂಗೆ ಹೆಮ್ಮೆ ಆಗ್ತದೆ ನಂಗೆ. ನಿಮ್ಮ ಟ್ಯಾಲೆಂಟಿಗೆ ಉಂಟಲ್ಲ, ನಾನು ನಿಮ್ಮ ಕಾಲನ್ನು ಹಿಡಿತೇನೆ ಬೇಕಾದ್ರೆ. ನಾನೊಂದು ಕವನ ಹೇಳ್ತೇನೆ, ನೀವು ವಾವ ಹೇಳ್ಬೇಕು, ಆಯ್ತಾ? ಲಾಸ್ಟ್ಗೆ ಯಾವ್ದು ಯಾವ್ದು ಹಾಗಾದ್ರೆ ಆಹಾ ಹೇಳಿ. ಆಯ್ತಾ? ನೀವು ಕೇಳಿ. ಅಲ್ಲ, ನೀವು ವಾವ ಹೇಳಿದ್ರೆ ನಮ್ಗೊಂದು ಗ್ರಿಪ್ ಆಗ್ತದ ಅಂತ. ಅಲ್ಲಿ ಪಕ್ಕದಲ್ಲಿ ಯಾರಾದ್ರೂ ಕೂರಿಸ್ಕೊಂಡಿರ್ತೀರಲ್ಲ, ಅವ್ರ ಹತ್ರ ಹೇಳಿಸಿ. ಯಾರು ಪಕ್ಕದಲ್ಲಿ? ಯಾರು ಇಲ್ಲ ಪಕ್ಕದಲ್ಲಿ, ನಾನು ಒಬ್ನೇ ಇರೋದು. ಬೆಕ್ಕಿನ ಮರಿ ಉಂಟು ನನ್ ಜೊತೆ. ಇವ್ರೆ, ಬೆಕ್ಕಿನ ಮರಿ ಉಂಟು ನನ್ ಜೊತೆ, ಅದು ಮ್ಯಾವ್ ಮ್ಯಾವ್ ಹೇಳ್ತದೆ ಅಷ್ಟೇ. ನನ್ನ ಕವನ ಕೇಳಿ. ನಾ ತಿಂದ ಮೊದಲ ಚಕ್ಕುಲಿಯಲ್ಲಿ ಉಪ್ಪು ಕಮ್ಮಿ. ಆಯ್ತಾ? ವಾವ ಹೇಳಿ. ಹಲೋ ಚೈತ್ರ, ನೋಡಿ, ಉಪ್ಪು ಕಮ್ಮಿ ಆಗುವ ಮುಂಚೆ ನೀವು ನಗಾಡಬಾರ್ದು. ಇಲ್ಲ ನೋಡಿ, ನಾ ತಿಂದ ಮೊದಲ ಚಕ್ಕುಲಿಯಲ್ಲಿ ಉಪ್ಪು ಕಮ್ಮಿ. ವಾವ ಹೇಳಿ ಮಾರ್ರೆ. ಹಲೋ. ಸೂಪರ್. ಅದು ಇನ್ನೊಂದು ಲೈನು, ನಾ ತಿಂದ ಎರಡನೇ ಚಕ್ಕುಲಿಯಲ್ಲಿ ಖಾರ ಕಮ್ಮಿ. ವಾ. ಮತ್ತೆ ಅಂತೂ ಇಂತೂ ನಾ ತಿಂದ ಇಡೀ ಪ್ಯಾಕೆಟ್ ಚಕ್ಕುಲಿಯಲ್ಲಿ ಒಂದು ಸುತ್ತು ಕಮ್ಮಿ. ವಾವ ಹೇಳಿ. ಚಕ್ಕುಲಿಯ ಸುತ್ತು, ಆಯ್ತಾ? ನಿಮ್ದು ಸುತ್ತಲ್ಲ. ಆಯ್ತಾಯ್ತು. ಹೇಗೆ ಆಗಿದೆ ನಂದು ಕವನ? ಸೂಪರ್ ಆಗ್ಲಿಲ್ಲ?
ವಾ ವಾ. ಹಾ ವಾಹ್ ವಾಹ್ ಅಲ್ವಾ? ಬಟ್ ಈ ಕವನಗೆ ಎಂತ ಹೆಸರು ಇಡ್ಬೋದು ಹೇಳಿ? ನನ್ನ ಹೆಸರು ಒಂದು ಬಿಟ್ಟು ಬೇರೆ ಎಂತ ಬೇಕಿದ್ರಿ? ನಾನು ಇಡುವಲ್ಲಿ ಚಕ್ಕುಲಿ ಚೈತ್ರ ಅಂತ ಇಡ್ತೇವೆ, ಆಯ್ತಾ? ಸೂಪರ್ ಆಗಿದೆಲ್ಲ ನೋಡಿ. ನಾ ತಿಂದ ಮೊದಲ ಚಕ್ಕುಲಿಯಲ್ಲಿ ಉಪ್ಪು ಕಮ್ಮಿ. ನೋಡಿ ಆ ಒಂದು ಲೈನ್ ಹೇಗೆ ಅಂದ್ರೆ, ಆ ಚಕ್ಕುಲಿ ಒಳಗೆ ಆ ಉಪ್ಪು ಕಮ್ಮಿ. ನಾವೊಂದು ಲೈನ್ ಡಯಾಬಿಟಿಸ್ ಅವರೆಲ್ಲ ತಿಂತಾರಲ್ಲ, ಅದಕ್ಕೆ ಉಪ್ಪು ಕಮ್ಮಿ. ನಾನು ತಿಂದ 2ನೇ ಚಕ್ಕುಲಿಯಲ್ಲಿ ಖಾರ ಕಮ್ಮಿ. BP ಅವರಿಗೆಲ್ಲ ತಿನ್ಲಿಕ್ಕಾಗಲ್ಲ ಅಲ್ಲ. ಅಂತೂ ಇಂತೂ ನಾ ತಿಂದ ಇಡೀ ಪ್ಯಾಕೆಟ್ ಚಕ್ಕುಲಿಯಲ್ಲಿ 1 ಸುತ್ತು ಕಮ್ಮಿ. ಅದು ಸುತ್ತು ಕಮ್ಮಿ ಇದ್ದವರಿಗೆ. ಇಂಡೈರೆಕ್ಟ್ ಆಗಿ ನೀವೇ ಹೇಳ್ತಿದ್ದೀರಾ. ಯಾವ್ದು? ನೀವೊಬ್ರು ಪೇಷಂಟ್ ಅಂತ ಇಂಡೈರೆಕ್ಟ್ ಆಗಿ ನೀವೇ ಹೇಳ್ತಿದ್ದೀರಾ. ಅಲ್ಲ, ಪೇಷಂಟ್ ಅಂದ್ರೆ ನನ್ನ ಈ ಕವನ ಕೆಲವು ಪೇಷಂಟ್ಸ್ ಎಲ್ಲ ಓದ್ಲಿ ಅಂತ, ಅವ್ರು ಗುಣಮುಖವಾಗಿ. ಚಕ್ಕುಲಿ ಪ್ಯಾಕೆಟ್ ಅವರು ತಗೊಳ್ತಾರೆ ಅಂತ ಏನ್ ಗ್ಯಾರಂಟಿ? ಅಲ್ಲ, ಚಕ್ಕುಲಿ ಅಂದ್ರೆ ಅವರು ನಾನು ನಿಮ್ ತರನೇ ಮಾತಾಡಕ್ಕೆ ಇವಾಗ ಸೈಲೆಂಟ್ ಆಗ್ತೀರಾ ನೀವು, ಆಮೇಲೆ ನಾನ್ ಮಾತಾಡಕ್ ಶುರು ಮಾಡಿದ್ಮೇಲೆ. ನೋಡ ನೀವು ಎಂತ ಮಾತಾಡೋದು ನೋಡುವ. ನಂಗೆ ನೀವು ಮಾತಾಡೋದು ನಂಗೆ ಬೇಕು. ಈಗ ಏನ್ ಮಾತಾಡಿದ್ರೆ ಹೇಳಿ. ನೀವು ಚಕ್ಕುಲಿ ಪ್ಯಾಕೆಟ್ ಅಂತ ಹೇಳಿದ್ದು? ನಿಮಗೆ ಸಿಕ್ಕಿದ ಚಕ್ಕುಲಿ ಪ್ಯಾಕೆಟ್ ಅವ್ರಿಗೆ ಸಿಗುತ್ತೆ ಏನ್ರಿ ಗ್ಯಾರಂಟಿ? ಗ್ಯಾರಂಟಿ ಸಿಗ್ತದೆ ಅಂದ್ರೆ ಫ್ಯಾಕ್ಟ್ರಿ ನಮ್ದು, ಆಯ್ತಾ? ಚಕ್ಕುಲಿ ಮತ್ತೆ ಬಿಡುವ. ನೀವೆಂತ ಬರೀತೀರಾ ಇಲ್ವಾ ಮೇಡಮ್ ಚೈತ್ರ ಅವರೇ? ಹಲೋ. ಅಲ್ಲ, ಇಷ್ಟೆಲ್ಲ ಏರ್ಸುವಾಗ್ಲೇ ನನ್ನ ಹೊತ್ತು ಯಾವ್ದೋ ಹೊಂಡಕ್ ಹಾಕ್ತೀರಾ ಅಂತ ನನಗೆ ಕನ್ಫರ್ಮ್ ಆಯ್ತು. ನಿಮ್ಗೆ ಪೇಮೆಂಟ್ ಇದು ಸುದ್ದಿ ಎಲ್ಲ ಬರ್ತದಲ್ಲ, ನಿಮ್ಮ ಒಂದೊಂದು ಅಕ್ಷರಗೆ 100 ರೂಪಾಯಿ ಎಲ್ಲ ಕೊಡ್ತೇವೆ, ಆಯ್ತಾ? ಕಡಿಮೆ ಆಯ್ತು. ಹಾಗಾದ್ರೆ 50, ಆಯ್ತಾ? ಅರ್ಧ ಅಕ್ಷರ ಬರ್ದು ಕೊಡ್ಲಾ ನಾನು? 50 ಕೊಟ್ರೆ ಯಾವ್ದು ಅರ್ಧ ಅಕ್ಷರ ಬರ್ದು ಕೊಡ್ಲಾ? ಅರ್ಧ ಬೇಡ, ನಮ್ಗೆ ಗೋಡೆಗೆ ಹಾಕ್ಲಿಕ್ಕಲ್ಲ, ಅದು ಪೇಪರ್ ಅಲ್ಲಿ ಹಾಕ್ಲಿಕ್ಕೆ, ಆಯ್ತಾ? ಏನ್ ಗೊತ್ತಾ ನೀವು ಚೈತ್ರ ಅವರೇ, ನಿಮ್ಮ ಇದೆಲ್ಲ ಒಳ್ಳೇದಾಗಿದೆ. ಅದು ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ. ಅದು ನಿಮ್ಗೆ ಮದುವೆ ಆಗಿದೆ ಮೇಡಮ್? ಆಗಿದೆ. ಹೌದಾ? ಎಷ್ಟು? ಯಾವಾಗ ಮೇಡಮ್? ನೆನ್ಪಿಲ್ಲ. ಯಾಕೆ ನೆನ್ಪಿಟ್ಕೊಳ್ಬೇಕು ಅದನ್ನೆಲ್ಲ ಸುಮ್ನೆ? ಓಕೆ. ಕರಾಳ ದಿನವಾ? ಕರಾಳ ಅಲ್ಲ ಪಾಪ, ನಾವು ಮದ್ವೆ ಆಗಿದೆ ಅಂತ ಹೇಳೋದು, ಅಂದ್ರೆ ಡೇಟ್ ಎಲ್ಲ ನೆನ್ಪಿಟ್ಟು ಹೇಳೋದು, ಮತ್ತೆ ನಾವ್ ಅಷ್ಟು ಇನ್ವಾಲ್ವ್ ಆಗಿದ್ದೀವಿ ಅಂತ ತಿಳ್ಕೊಂಡು ನೀವು ಲೈನ್ ಹಾಕ್ತೇ ಇರೋದು ಬೇಕಾ? ಅಲ್ಲ, ನಿಮ್ದು ಅಂದ್ರೆ ಈಗ ನೀವು ಬರೆದಿರುವ ಕವನಗಳು ಎಲ್ಲ ನಿಮ್ಮ ಗಂಡ ಕೇಳ್ತಾರಾ? ಅವರೇ ಬರೆಯೋದು, ಅದನ್ನೇ ನಾನು ಕಾಪಿ ಮಾಡೋದು. ಹೌದಾ? ಅವರನ್ನ ಮತ್ತೆ ನಿಮ್ಮನ್ನ ಒಟ್ಟಿಗೆ ನಾವು ಕೆಲ್ಸಕ್ಕೆ ತಗೊಳ್ತೇವೆ. ಒಟ್ಟಿಗೆ ಬಂದು ಇಲ್ಲಿ ಕವನ ಬರೀರಿ. ಇಲ್ಲಿ ತಗೊಳ್ಳಿಕ್ಕೆ ಅಲ್ಲ, ಸೇಲಿಗೆ ಬೇಕಾದ್ರೆ ಮತ್ತೆ ಸೇಲ್ ಮಾಡುವ ಇವ್ರೆ. ಓಕೆ. ಸೊ ಚೈತ್ರ ಅವ್ರೆ, ಬೆಕ್ಕಿಗೆ ಜಾಸ್ತಿ ನಗು ಬರ್ತಿದ್ಯಾ ಅಂತ ಪಕ್ಕದಲ್ಲಿ? ಬೆಕ್ಕಿಗ? ಅದು ಬೆಕ್ಕಿಗೆ ಜ್ವರ. ಹಾಗೆ. ಚೈತ್ರ ಅವ್ರೆ ನಮಸ್ತೆ. ನಮಸ್ತೆ, ನಾನು ಸ್ಪಂದನ ಟಿವಿಯಿಂದ ಕಿರಿಕಿರಿ ಮಸ್ಕರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ. ಕಾರ್ತಿಕ್ ಅಂತ. ಓಕೆ. ಸೊ ನಿಮ್ಮ ನಂಬರ್ ಕೊಟ್ಟಿರೋದು ಅಕ್ಷತಾ ಅವರು. ಎಸ್. ಓಕೆ. ಸೊ ಇದೆಲ್ಲ ಮಾತಾಡಿದ್ದು ತಮಾಷೆಗೆ. ಓಕೆ. ನಿಮ್ಮ ಕವನಗಳನ್ನೆಲ್ಲ ನಾವು ಓದ್ತೇವೆ, ಸೂಪರ್ ಆಗಿ ಬರೀತೀರಾ. ಬಟ್ ನನ್ನ ಕವನ ಅಂತೂ ನಿಮ್ಗಿಂತ ಸೂಪರ್ ಆಗಿದೆ ಅಂತ ನನ್ನ ಒಂದು ಭಾವನೆ. ನಾ ತಿಂದ ಮೊದಲ ಚಕ್ಕುಲಿ. ಆಕ್ಚುಲಿ ಫಸ್ಟ್ ನನ್ನ ಫೂಲ್ ಮಾಡಿದ್ರ, ಇವಾಗ ನಿಮ್ ಕವನ ಚೆನ್ನಾಗಿದೆ ಅಂದ್ಬಿಟ್ಟು ನೀವೇ ಫೂಲ್ ಆಗ್ತಿದ್ದೀರಾ. ಹೋಗ್ಲಿ ಬಿಡಿ. ಇಲ್ಲ, ನಾನ್ ಫೂಲ್ ಆಗ್ತಾ ಇದ್ದೀರಾ? ನಿಮ್ಗೆ ಸುಮ್ನೆ ಬೇಜಾರು, ನೀವು ಚೆನ್ನಾಗಿ ಹೇಳ್ತೀರಾ ಬಿಡಿ. ಹಾಗೆ. ಈಗ ಟೋಟಲ್ ಆಗಿ ಈಗ ಖುಷಿಯಿಂದ ಇರಿ ಮೇಡಮ್ ನಿಮ್ಮ ಲೈಫಲ್ಲಿ, ಆಯ್ತಾ? ಸೊ ಚೈತ್ರ ಅವರೇ, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರಿ, ಕವನಗಳನ್ನ ಬರಿತಾ ಇರಿ. ಓಕೆ. ಸೊ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಈ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ. ಓಕೆ ದೆನ್ ಚೈತ್ರ ಅವರೇ, ಬಾಯ್. ಓಕೆ. ಸೊ ಚೈತ್ರ ಅವರನ್ನ ನಾವು ಪ್ರ್ಯಾಂಕ್ ಮಾಡಿ ಆಯಿತು. ಆ್ಯಂಡ್ ಕವನ ತುಂಬ ಚೆನ್ನಾಗಿ ಬರೀತಾರೆ. ಬಟ್ ನನ್ನ ಒಂದು ಕವನ ಇತ್ತು, ಆ ಚಕ್ಕುಲಿ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಕವನ ಎಲ್ಲ ಬರೆದಿದ್ದೇವೆ. ಬಟ್ ಅಲ್ಲಿ ಸ್ವಲ್ಪ ಅವರಿಗೆ ಪ್ರ್ಯಾಂಕ್ ಮಾಡೋದು ಅಂತ ಗೊತ್ತಾಯಿತು. ಬಟ್ ಈಸಿಯಾಗಿ ಮಾತಾಡಿದ್ರು, ಏನೋ ಜಾಸ್ತಿಯಾಗಿ ಟೆನ್ಷನ್ ಮಾಡ್ತಾ ಮಾತಾಡಲಿಲ್ಲ. ಸೊ ಏನೇ ಇರಲಿ,
ನೋಡಿದ್ರಲ್ಲ ವೀಕ್ಷಕರೇ, ಈ ಇಷ್ಟು ಒಂದು ಎಪಿಸೋಡ್ನಲ್ಲಿ ಇಷ್ಟು ಜನರಿಗೆ ನಾವು ಪ್ರ್ಯಾಂಕ್ ಮಾಡಿ ಆಯಿತು. ಈಗ ಆಲ್ರೆಡಿ 11 ಎಪಿಸೋಡ್ಸ್ ಆಯಿತು. ಸೊ 11 ಎಪಿಸೋಡ್ಸ್ ಕೂಡ ನೀವು ಖಂಡಿತವಾಗಿ ಯೂಟ್ಯೂಬ್ನಲ್ಲಿ ಕೂಡ ನೋಡ್ಬೋದು. ಯಾರಿಗೆಲ್ಲ ಮಿಸ್ ಆಗ್ಬೋದು ಈ ಒಂದು ಕಾರ್ಯಕ್ರಮ, ಕೆಲವರಿಗೆ ನೋಡಲಿಕ್ಕೆ ಆಗಲ್ಲ, ಕೆಲವರು ತುಂಬ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಕೂಡ ನಿಮ್ಮ ಈ ಒಂದು ಎಪಿಸೋಡ್ ನೋಡ್ಬೋದು. ಸೊ ಕೆಲವರು ಜಾಸ್ತಿಯಾಗಿ ಮಿಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಕೆಲವರು ಕೇಳ್ತಾರೆ, ಸರ್ ಆ ಎಪಿಸೋಡ್ ನೋಡೋದಾದರೆ ಯಾವಾಗ ನೋಡೋದು, ಯಾವುದ್ರಲ್ಲಿ ನೋಡ್ಬೋದು ಅಂತ. ಸೊ ಕೆಲವೊಂದು ಸತಿ ರಿಪೀಟ್ ಪ್ರೋಗ್ರಾಮ್ ಕೂಡ ಇದೆ. ಸೊ ರಿಪೀಟ್ ಪ್ರೋಗ್ರಾಮ್ ಶನಿವಾರ 4:15 ಗಂಟೆಗೆ ಈ ಒಂದು ಕಾರ್ಯಕ್ರಮ ರಿಪೀಟ್ ಇದೆ, ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ಜಾಸ್ತಿಯಾಗಿ ನಿಮಗೆ ಆದ ಫ್ರೆಶ್ ಎಪಿಸೋಡ್ ನೋಡಬೇಕಾದ್ರೆ ಯೂಟ್ಯೂಬ್ನಲ್ಲಿದೆ, ನಮ್ಮ ಸ್ಪಂದನ ಟಿವಿಯ ಯೂಟ್ಯೂಬ್ನಲ್ಲಿದೆ. ಸೊ ಅಲ್ಲಿ ನೀವು ಕಿರಿಕಿರಿ ಮಸ್ಕರಿ ಟೈಪ್ ಮಾಡಿದ್ರೆ ಸೀದವಾಗಿ ನಿಮಗೆ ಕಿರಿಕಿರಿ ಮಸ್ಕರಿ ಎಪಿಸೋಡ್ಸೇ ಸಿಗುತ್ತೆ. ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ. ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.